ಕತೆ ಕೇಳಿದೆ, ಐ ವಾಸ್ ಸೋಲ್ಡ್. ಬಿಕಾಸ್ ನಾನು ಏನು ಇದುವರೆಗೂ ಪಾತ್ರ ಮಾಡ್ಕೊಂಬಂದಿದ್ದೆ ಅದ್ರ ಕಾಂಟ್ರಾಸ್ಟ್ ಪಾತ್ರ ಇದು. ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಅದು ಬೇಕಿತ್ತು. ಸೊ ಅದು ಬಂದಿದ ತಕ್ಷಣ ಐ ವಾಸ್ ಲೈಕ್, ಪರವಾಗಿಲ್ಲ, ಏನಾದರೂ ಐ ವಿಲ್ ಡೂ ದಿಸ್. ಇಡೀ ಸಿನಿಮಾದ ಬಗ್ಗೆ ಇಟ್ ಈಸ್ ಫನ್. ಮತ್ತು ದಿನನಿತ್ಯದಲ್ಲಿ ನಾವು ಏನೆಲ್ಲ ಇಮೋಷನ್ಗಳನ್ನ ನಾವು ಫೀಲ್ ಮಾಡ್ತೀವಿ ಅದನ್ನ ನಾವು ಫುಲ್ ಮೀಲ್ಸಲ್ಲಿ ನೋಡ್ಬೋದು. ಮಂಗಳೂರಿಗೆ ಶೂಟ್ಸಿಗೆ ಬರ್ತಾ ಇದ್ದೆ, ಅಂದರೆ ನನ್ನ ಅಸಿಸ್ಟೆಂಟ್ ಅಸೋಸಿಯೇಟ್ ಇದ್ದಾಗ ಶೂಟ್ಸ್ ಬರ್ತಾಯಿದ್ದೆ. ನಾನು ಮ್ಯೂಸಿಕ್ ವೀಡಿಯೋನು ಇಲ್ಲಿ ಬಂದು ಶೂಟ್ ಮಾಡಿದ್ದೀನಿ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಒಂದು ಇಲ್ಲಿ ಪ್ರೆಸ್ ಮೀಟ್ಗೆ ಬರ್ತಾ ಇರೋದು. ನನ್ನ ಮೊದಲನೇ ಶೋನೇ ಮಂಗಳೂರವ್ರಿಗೆ ತೋರಿಸ್ತಾ ಇದ್ದೀನಿ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ನನಗೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ನಮ್ಮ ಜೊತೆ ಇವತ್ತು ಮಂಗಳೂರಿನಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ, ಕನ್ನಡದಲ್ಲಿ ಮಿಂಚ್ತಾ ಇರುವಂಥ ಕಲಾವಿದೆ ಶ್ರೀ ಖುಷಿ ರವಿ ಅವರು ನಮ್ಮ ಜೊತೆ ಇದ್ದಾರೆ. ದಿಯಾ ಸಿನಿಮಾದಲ್ಲಿ ನೀವೆಲ್ಲರೂ ಅವರ ಪಾತ್ರವನ್ನು ಮೆಚ್ಚಿದ್ದೀರಾ, ಬಹಳ ಮೆಚ್ಚುಗೆಯನ್ನು ಕೊಟ್ಟಿದ್ದೀರಾ. ಇವತ್ತು ನಮ್ಮ ಜೊತೆ ಮಂಗಳೂರಿನಲ್ಲಿದ್ದಾರೆ. ಮೇಡಮ್, ಮಂಗಳೂರಿಗೆ ಸ್ವಾಗತ. ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅಂದರೆ ಮಂಗಳೂರಿಗೆ ದಿಯಾ ಶೂಟ್ ಎಲ್ಲ ಮಂಗಳೂರಲ್ಲೇ ಆಲ್ಮೋಸ್ಟ್ ಮಾಡಿದ್ದು, ಬಟ್ ಪ್ರೆಸ್ ಮೀಟ್ ಅಂತ ಬಂದಿದ್ದಿದೆ ಫಸ್ಟ್ ಟೈಮ್. ಫೀಲಿಂಗ್ ಸ್ಪೆಷಲ್. ಮಂಗಳೂರು ಅಂತ ಅಂದಾಗ ನಿಮಗೆ ಯಾವಾಗಲೂ ನೆನಪಾಗೋದು ಏನು ಅಂತ ಹೇಳಿ? ಕೊರಗಜ್ಜ, ಆಲ್ವೇಸ್ ಕೊರಗಜ್ಜ. ನಾವು ಮಂಗಳೂರಿಗೆ ವರ್ಷಕ್ಕೆ ಒಂದು ಸತಿ ಅಥವಾ ಶೂಟ್ ಇದ್ದಾಗೆಲ್ಲ ಕೊರಗಜ್ಜಾಗಿ ಬರ್ತೀವಿ. ಮತ್ತು ಚಿಕನ್ ಸುಕ್ಕ, ನೀರು ದೋಸೆ, ಪೃಥ್ವಿ ಅಂಬರ್, ಲಿಖಿತ್ ಶೆಟ್ಟಿ, ದೀಕ್ಷಿತ್ ಶೆಟ್ಟಿ ನೆನಪಾಗ್ತಾರೆ. ವಿಶೇಷವಾಗಿ ಫುಲ್ ಮೀಲ್ಸ್ ಬಗ್ಗೆ ಹೇಳೋದಾದರೆ ಮೇಡಮ್, ನಿಮಗೆ ಅವಕಾಶ ಬಂದದ್ದಾಗ ಕಥೆಯನ್ನು ಒಪ್ಪಿಕೊಂಡಂಥ ರೀತಿ ಏನು ನಿಮಗೆ ಸ್ಪೆಷಲ್ ಅನ್ನಿಸ್ತು? ಆ ಸ್ಕ್ರಿಪ್ಟಲ್ಲಿ ಏನಿತ್ತು ಬೆಸ್ಟ್ ಅಂತ? ಅಂದರೆ ನನಗೆ ನಾನು ಲಿಖಿತ್ ಶೆಟ್ಟಿ ಕಾಮನ್ ಫ್ರೆಂಡ್ಸ್, ಬರೀ DM ಮಾಡ್ಕೊಂಡಿದ್ವಿ. ಆ್ಯಂಡ್ ದೆನ್ ಒನ್ ಫೈನ್ ಡೇ ನನಗೆ ಅವ್ರು ಹೇಳಿದ್ರು, ಈ ಥರ ನನ್ನ ಹತ್ರ ಒಂದು ಕತೆ ಇದೆ, ತುಂಬ ಚೆನ್ನಾಗಿದೆ, ನೀವು ಕೇಳಿ, ಕತೆ ಕೇಳಿಬಿಟ್ಟು ನೀವು ಹೇಳಿ ಹೇಗಿದೆ ಅಂತ, ನಿಮ್ಗೆ ಇಷ್ಟ ಆಗುತ್ತೋ ಏನೋ ಅಂತ ಒಪಿನಿಯನ್ ಹೇಳಿ ಅಂತ ಹೇಳಿದ್ರು. ಶೋರ್, ಡೆಫಿನೆಟ್ಲಿ ಮಾಡೋಣ, ವರ್ಕ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅಂದ್ಬಿಟ್ಟು. ಆ್ಯಂಡ್ ದೆನ್ ಕತೆ ಕೇಳಿದೆ, ಐ ವಾಸ್ ಸೋಲ್ಡ್. ಬಿಕಾಸ್ ನಾನು ಏನು ಇದುವರೆಗೂ ಪಾತ್ರ ಮಾಡ್ಕೊಂಬಂದಿದ್ದೆ ಅದ್ರ ಕಾಂಟ್ರಾಸ್ಟ್ ಪಾತ್ರ ಇದು. ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಅದು ಬೇಕಿತ್ತು. ಸೊ ಅದು ಬಂದಿದ ತಕ್ಷಣ ಐ ವಾಸ್ ಲೈಕ್, ಪರವಾಗಿಲ್ಲ, ಏನಾದರೂ ಐ ವಿಲ್ ಡೂ ದಿಸ್ ಅಂತ ಅಂದು ಆ ಥರ ಒಪ್ಕೊಂಡಿದ್ದು. ಆ್ಯಂಡ್ ವಿನಾಯಕ್ ಸರು ಅಷ್ಟೇ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ಅಂದರೆ ಲಿಟ್ರಲಿ ಅವರು ಆ್ಯಕ್ಟರ್ ಥರ ಎನ್ಯಾಕ್ಟ್ ಮಾಡ್ಕೊಂಡು ನರೇಟ್ ಮಾಡ್ತಾರಲ್ಲ, ದಟ್ ಎಕ್ಸೈಟೆಡ್ ಮೀ ಸೋ ಮಚ್. ಸೊ ಅದಕ್ಕೆ ನಾನು ಮಾಡೇ ಮಾಡ್ತೀನಿ ಇದನ್ನು ಅಂತ ಹೇಳಿದೆ. ಈ ಸಿನಿಮಾದ ಟೈಟಲ್ ಬಂದು ಫುಲ್ ಮೀಲ್ಸ್ ಅಂತ, ಅಂದರೆ ಹೊಟ್ಟೆ ತುಂಬ ಊಟ ಮಾಡೋದು ಅಂತ. ಯಾವಾಗಲೂ ಕಲಾವಿದರು ಡಯಟ್ ಫಾಲೋ ಮಾಡ್ತಾರೆ, ತುಂಬ ಕಮ್ಮಿ ತಿಂತಾರೆ. ನೀವು ಫುಡಿನ ಅಥವಾ ಮೀಲ್ಸನ್ನು ಕಮ್ಮಿ ತಿಂತೀರಾ? ನಾನು ಫುಡಿ ತುಂಬ. ಅಂದರೆ ಎಲ್ಲಿ ಹೋದ್ರೂ ಅಲ್ಲಿ ಏನು ಸ್ಪೆಷಲ್ ಇರುತ್ತೆ, ಅಥವಾ ಅಂದರೆ ಕ್ವಾಂಟಿಟಿ ವೈಸ್ ಸ್ವಲ್ಪನೇ, ಬಟ್ ಎಲ್ಲ ವೆರೈಟೀಸ್ ಇರಬೇಕು ನಮಗೆ. ಅದೇ ಥರ ಸಿನಿಮಾದಲ್ಲೂ ಅಷ್ಟೇ. ನಮ್ಮ ಫುಲ್ ಮೀಲ್ಸ್ ಅಂದಿದ ತಕ್ಷಣ ಇಟ್ಸ್ ನಾಟ್ ಓನ್ಲಿ ಊಟ ಅಷ್ಟೇ ಅಲ್ಲ, ಇಟ್ ಈಸ್ ಅಬೌಟ್ ದ ಎಮೋಷನ್ಸ್. ಅದೇ ನಾನು ಹೇಳಿರೋ ಹಾಗೆ ಪ್ಲ್ಯಾಟರ್ಸ್ ಆಫ್ ಎಮೋಷನ್ಸ್ ಅಂತ ಹೇಳ್ತಾರಲ್ಲ, ಅದೇ ಥರ ಅಳು ಆಗಿರ್ಬೋದು, ನಗು ಆಗಿರ್ಬೋದು, ಅಥವಾ ಪ್ರೀತಿ ಆಗಿರ್ಬೋದು, ಎಲ್ಲ ಥರದ ಎಮೋಷನ್ಸು, ಮತ್ತು ಅಣ್ಣ ತಂಗಿ ರಿಲೇಷನ್ಶಿಪ್, ಎಲ್ಲ ಥರದ್ದು ಇದೆ ಫುಲ್ ಮೀಲ್ಸ್. ಫುಲ್ ಮೀಲ್ಸ್ ಇದ್ದು ಒಂದು ಸಲ ಶೂಟಿಂಗ್ ನೆನಪುಗಳನ್ನು ಮಾಡೋದಂತಾದರೆ ತುಂಬ ಮೆಮೊರಬಲ್ ಆಗಿ ಉಳಿಯೋದು ಏನು ಅಂತ? ದಿನ ಶೂಟಿಂಗ್ ಇದು ಅಂದರೆ ಎವ್ರಿ ಡೇ ವಾಸ್ ಎ ಮೆಮೊರಬಲ್ ಫಾರ್ ಎಸ್. ಬಿಕಾಸ್ ಇವರು 2 ಕ್ಯಾಮ್ರಾ ತರಿಸಿದ್ರು, ನಮ್ಗೆ 1 ನಿಮಿಷನೂ ಟೈಮ್ ಇರ್ತಾ ಇರಲಿಲ್ಲ. ಅಂದರೆ ಹರಟೆ ಹೊಡಿಯೋಕ್ಕಾಗಿರ್ಬೋದು ಅಥವಾ ಫನ್ ಮಾಡೋಕ್ಕಾಗಿರ್ಬೋದು, ಇಟ್ ವಾಸ್ ಆಲ್ ಫನ್ ಓನ್ಲಿ. ಬಟ್ ಆ ಕನ್ವಿಕ್ಷನ್ ಆಗಿರ್ಬೋದು, ಅಥವಾ ಹಿಂಗೆ ಮಾಡೋಣ, ಈ ಥರ ಇಂಪ್ರೊವೈಸ್ ಮಾಡೋಣ ಅಂತ ಮಾಡಿಕೊಂಡು ವಿ ವರ್ ಜಸ್ಟ್ ಶೂಟಿಂಗ್. ಆ ಟೆಕ್ನಿಷಿಯನ್ಸು ಅಷ್ಟೇ, ದೇ ವೇರ್ ರಿಯಲಿ ಫಾಸ್ಟ್. ಅಂದರೆ ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಷ್ಟರಲ್ಲಿ ಅವರೆಲ್ಲ ರೆಡಿ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಶಾರ್ಟಾಗಿರೋದು. ಸೊ ವಿವೆಲ್ಲಿಗೆ ಅಯ್ಯೋಯ್ಯೋ ಇದೇನಿದು ಹಿಂಗೆ ನಡೀತಾ ಇದೆ. ಅಂದರೆ ನಾನು ಅದೇ ಫಸ್ಟ್ ಟೈಮ್ ಅಷ್ಟು ಫಾಸ್ಟಾಗಿ ಆಗ್ತಾ ಇದ್ದಿದ್ದು, ಮತ್ತು 2 ಕ್ಯಾಮ್ರಾಸ್ ಎವ್ರಿ ಡೇ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ, ಎಸ್ಪೆಷಲಿ ವಿತ್ ಲಿಖಿತ್ ಶೆಟ್ಟಿ. ಲಿಖಿತ್ ಇಸ್ ಅ ವೆರಿ ನೈಸ್. ಅಂದರೆ ಹೆಂಗಂದರೆ ಅವ್ರ ಪ್ಲ್ಯಾನ್ ಹೆಂಗೆ ಮಾಡ್ತಾರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಅಂದರೆ ನಾವು ಪ್ಲ್ಯಾನ್ ಮಾಡೋದು ದೊಡ್ಡದಲ್ಲ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಚಾಲು ಇದ್ದಾರೆ ಅದರಲ್ಲಿ, ಸಿಕ್ಕಾಪಟ್ಟೆ ಬ್ರೇನಿ ಇದ್ದಾರೆ ಅದರಲ್ಲಿ. ಏನು ಅಂದ್ಕೊಂಡಿರ್ತಾರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋವರೆಗೂ ಬಿಡಲ್ಲ ಅವರು. ಅವರೊಂಥರ ಕಾರ್ಪೊರೇಟ್ ಸ್ಟೈಲಲ್ಲಿ ವರ್ಕ್ ಮಾಡಿದ್ದಾರೆ, ವೆರಿ ಪ್ರೊಫೆಷ್ನಲ್. ಹೋಪ್ ದಿಸ್ ಫಿಲ್ಮ್ ಶುಡ್ ಬಿ ವರ್ಕಿಂಗ್. ಏನು ತುಂಬ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ದಿಯಾ ಸಿನಿಮಾ ಕಲ್ಟ್ ಕ್ಲಾಸ್ ಆಗಿ ಉಳ್ಕೊಂಡಿದೆ. ಎಲ್ಲಿ ಹೋದರೂ ನಿಮ್ಮನ್ನು ಪರಿಚಯ ಹಿಡಿಯೋದು ದಿಯಾ ಅಂತಲೇ, ಖುಷಿ ಅಂತಲೇ. ಎಲ್ಲರೂ ಕೇಳ್ತಾ ಇರುವಂಥ ಕನ್ನಡಿಗರಿರೋ ಕ್ವಶನ್ ಏನು ಅಂತ ಹೇಳಿದ್ರೆ, ಅದೇ ಟೀಮಿನಿಂದ ಇನ್ನೊಂದು ಸಿನಿಮಾ ಬರುತ್ತಾ ಅಥವಾ ದಿಯಾ 2
ಬರುತ್ತಾ ಅಂತ? ದಿಯಾ 2 ಬರಲ್ಲ. ಆಮೇಲೆ ಅಶೋಕ್ ಸರ್ ಈಗ ಆಲ್ರೆಡಿ ದೀಕ್ಷಿತ್ ಆ್ಯಂಡ್ ಪೃಥ್ವಿನ ಇಟ್ಕೊಂಡು ಇನ್ನೊಂದು ಫಿಲ್ಮ್ ಮಾಡ್ತಿದ್ದಾರೆ. ಮೇ ಬಿ ನನ್ನ ಅವರ ಸಿನಿಮಾ ಬರಬಹುದು, ಯು ನೆವರ್ ನೋ. ಹೋಪಿಂಗ್ ಫಾರ್ ದ ಬೆಸ್ಟ್. ಅಂದರೆ ಅವ್ರ ಜೊತೆ ನಂಗೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ, ಅವ್ರಿಗೂ ತುಂಬ ಆಸೆ ಇದೆ ಅದು. ಬಟ್ ಅವ್ರೇನಂದರೆ ಸ್ವಲ್ಪ ಡಿಫ್ರೆಂಟ್ ಜಾನರ್. ಈಗ ದಿಯಾ 2 ಮಾಡೋ ಸಿಚುಯೇಷನ್ ಇದೆ, ಆ ಪರಿಸ್ಥಿತಿ ಅದು ಇದೆ, ಎಳೆ ಇದೆ. ಬಟ್ ಅವ್ರು ಮಾಡಲ್ಲ ಅದನ್ನು, ಬಿಕಾಸ್ ಅವ್ರದ್ದು ಫಸ್ಟ್ ಫಿಲ್ಮು ಹಾರರ್ ಫಿಲ್ಮು, ನೆಕ್ಸ್ಟು ಲವ್ವು, ಈಗ ನೆಕ್ಸ್ಟು ಒಂಥರ ಫ್ರೆಂಡ್ಶಿಪ್, ಬೇರೆನೇ ಜಾನರ್ ಇದೆ. ಅಂದರೆ ನೇಟಿವಿಟಿ, ಆ ಮಂಡ್ಯ ನೇಟಿವಿಟಿ. ಹೌದು. ಸೊ ಅದ್ರ ಪ್ರಕಾರ ಸ್ಕ್ರಿಪ್ಟ್ ಬಂದಾಗ ಹಿ ವಿಲ್ ಡೆಫಿನೆಟ್ಲಿ ಚೂಸ್ ಅಂತ ಅನ್ಸುತ್ತೆ. ಅವರು ಸಿನಿಮಾ ಇದ್ದರೆ ಯಾರನ್ನೂ ನೋಡಲ್ಲ, ಯಾರ ಮುಖನೂ ನೋಡಲ್ಲ. ಹಿ ವಾಂಟ್ಸ್ ದ ಪರ್ಫೆಕ್ಟ್ ಕಾಸ್ಟ್, ಇಲ್ಲಾಂದರೆ ಅವ್ರು ಮಾಡೋದೇ ಇಲ್ಲ. ಖುಷಿ ಅವರಿಗೆ ಮದುವೆ ಆಗಿದೆ ಅಂತ ಹೇಳಿ ನಮಗೆ ದಿಯಾ ಬಂದ ಮೇಲೆ ಗೊತ್ತಾಗಿದ್ದು. ಯಾಕಂತ ಹೇಳಿದ್ರೆ ದಿಯಾ ಬಂದಾಗ ಹೆಚ್ಚಿನ ಹುಡುಗರು ಏನು ಹೇಳ್ತಿದ್ರು, ನಮ್ಮ ಕ್ರಶ್ ಅವರು ಹೀಗೆ ಅಂತ ಹೇಳಿ. ಬಟ್ ಒಂದು ಹುಡುಗಿ ಫಿಲ್ಮ್ ಇಂಡಸ್ಟ್ರಿಲಿ ಇರಬೇಕು ಅಂತ ಹೇಳಿದ್ರೆ ಮನೆಯವ್ರ ಸಪೋರ್ಟ್ ಇಲ್ಲದೆ ತುಂಬ ಕಷ್ಟ ಆಗುತ್ತೆ. ಸೊ ದ್ಯಾಟ್ ನಿಮ್ಮ ಮನೆಯವರು ಅಥವಾ ನಿಮ್ಮ ತಂದೆ ತಾಯಿ, ಹಸ್ಬೆಂಡ್ ಅವ್ರ ಬಗ್ಗೆ ಹೇಳೋದು? ಇಲ್ಲ, ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ. ನಾನು ಅದನ್ನೇ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ನನ್ನ ಮಗಳಾಗ್ಬೋದು, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ, ನಮ್ಮ ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲರೂ ದೆಲ್ ಬಿ ಲೈಕ್ ನನ್ನ ಬ್ಯಾಕ್ ಬೋನ್ ಥರ ಇದ್ದಾರೆ, ನನ್ನ ಹಿಂದೆ ಇದ್ದಾರೆ. ನಿನ್ಗೆ ಆಗುತ್ತೆ, ಹೋಗಿ ಮಾಡ್ತೀಯ ಅಂತ. ದಟ್ ಈಸ್ ಹೌ ಐ ಆಮ್ ಸಿಟ್ಟಿಂಗ್ ಹಿಯರ್. ಇಲ್ಲ ಅಂದರೆ ಅವ್ರದ್ದು ಎಲ್ಲರ ಸಪೋರ್ಟ್ ಇರಲಿಲ್ಲ ಅಂದಿದ್ರೆ ಖಂಡಿತ ನಾನು ಇಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ, ಅಥವಾ ನಾನು ಫಿಲ್ಮ್ಸ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಅದೇ ಹೇಳ್ತಾರಲ್ಲ, ಮದುವೆ ಆದಮೇಲೆ ದಿಲ್ ನಾಟ್ ಬಿ ಗೆಟಿಂಗ್ ಗುಡ್ ಆಫರ್ಸ್ ಅಂತ. ಬಟ್ ಅದನ್ನು ನಾನು ರಾಂಗ್ ಪ್ರೂಫ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಹೋಪ್ಫುಲಿ ಇಟ್ ಡಸ್. ಇವತ್ತು ನಿಮ್ಮದು ಮಂಗಳೂರಿನಲ್ಲಿ ಪ್ರಥಮ ಪ್ರೆಸ್ ಮೀಟ್, ಪ್ರಥಮ ಪ್ರೀಮಿಯರ್ ಶೋ. ಪ್ರೆಸ್ ಮೀಟ್ ಆಯಿತು, ಎಲ್ಲರೂ ನಿಮ್ಮನ್ನು ನೋಡಿ ತುಂಬ ಖುಷಿಪಟ್ಟರು. ಪ್ರೀಮಿಯರ್ ಶೋಟ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಸಿಕ್ಕಾಪಟ್ಟೆ. ಅಂದರೆ ಸಿನಿಮಾ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾಯ್ತಾ ಇದ್ದೀರಿ? ನಾನು ನೋಡಿಲ್ಲ. ಸೊ ಅಂದರೆ ನಾನು ಡಬ್ಬಿಂಗ್ ಬಿಟ್ಸ್ ಎಲ್ಲ ನೋಡಿದ್ದೆ, ಡಬ್ಬಿಂಗ್ ಕಾಪಿ. ಬಟ್ ಒನ್ ಪರ್ಫೆಕ್ಟ್ ಸ್ಟಿಚ್ ವಿತ್ ಮ್ಯೂಸಿಕ್ ನೋಡಿರಲಿಲ್ಲ. ಹೋಪ್ಫುಲಿ ವೆರಿ ಎಕ್ಸೈಟೆಡ್. ತುಂಬ ಒಳ್ಳೆಯದಾಗಲಿ ಮೇಡಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಪ್ಲೀಸ್ ಡೂ ನೋಡಿ, ನೀವು ಸಿನಿಮಾನ ನೋಡಿ. ಥ್ಯಾಂಕ್ ಯು. ನಮ್ಮ ಜೊತೆ ಕಲಾವಿದರು ತೇಜಸ್ವಿನಿ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಮಂಗಳೂರಿಗೆ ಸ್ವಾಗತ. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸೂಪರ್ ಮೇಡಮ್. ಮಂಗಳೂರಿಗೆ ಬಂದಿದ್ದೀರಾ, ಈ ಹಿಂದೆನೂ ಬಂದಿದ್ದೀರಾ ಅಥವಾ ಇದು ಮೊದಲನೇ ಸಲ ಬರ್ತಾ ಇರೋದು? ಮಂಗಳೂರಿಗೂ ನಿಮಗೂ ಏನು ನಂಟಿದೆ? ಸುಮಾರು ಸತಿ ಬಂದಿದ್ದೀನಿ, ಯಾಕೆಂದರೆ ನಾನು ತುಂಬಾ ಫ್ಯಾಮಿಲಿ ಫ್ರೆಂಡ್ಸ್ ಮಂಗಳೂರವ್ರು. ನಾ ಕೊಡಗಿನವಳು, ಸೊ ಮಂಗಳೂರು ನಮಗೆ ನೇಬರ್. ಆ್ಯಂಡ್ ನಾನು ಇಲ್ಲಿ ಡಾನ್ಸ್ ಕ್ಲಾಸಿಗೆ ಬರ್ತಾ ಇದ್ದೆ, ಸಿಸ್ಲಿಂಗ್ ಗೈಸ್ ಡಾನ್ಸ್ ಅಕಾಡೆಮಿ. ಸೊ ಆ ಡಾನ್ಸ್ ಕ್ಲಾಸ್ ಅವ್ರು ಸ್ವಲ್ಪ ಹತ್ತಿರದವ್ರು. ಆ್ಯಂಡ್ ಆಲ್ಸೋ ನಂದು ಫ್ಯಾಷನ್, ನಾನು ಮಾಡೆಲ್. ಸೊ ಶುರು ಮಾಡಿದ್ದು ನಾನು ಮಂಗಳೂರಿಂದನೇ, ಫ್ಯಾಷನ್ ABCD ಅನ್ನೋದ್ರೆ. ಬಟ್ ಇವಾಗ ಬೆಂಗಳೂರು. ಸೊ ತುಂಬ ದೂರ ಇಲ್ಲ. ನಾನು ಕೊಲ್ಲೂರು ಮತ್ತು ಅಟೆಂಡ್ ಬರ್ತಾನೆ ಇರ್ತೀನಿ. ಫುಲ್ ಮೀಲ್ಸ್ ಬಗ್ಗೆ ಹೇಳೋದಾದರೆ, ನಿಮಗೆ ಅವಕಾಶ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಮತ್ತು ಆ ಪಾತ್ರವನ್ನು ನಿರ್ದೇಶಕರು ಅಥವಾ ಲಿಖಿತ್ ಶೆಟ್ಟಿ ಅವರು ಎಕ್ಸ್ಪ್ಲೇನ್ ಮಾಡಿದ ರೀತಿ ಹೇಗಿತ್ತು? ಆ್ಯಕ್ಚುಲಿ ನಾನು ಒಂದು ಲಿಖಿತ್ ಶೆಟ್ಟಿ ಅವ್ರನ್ನ ಒಂದು ಪ್ರಮೋಷನಲ್ ಇವೆಂಟಲ್ಲಿ ಮೀಟ್ ಮಾಡಿದ್ದು. ಫ್ಯಾಮಿಲಿ ಪ್ಯಾಕ್ ಪ್ರಮೋಟ್ ಮಾಡ್ತಾಯಿದ್ರು, ನಾನು ಇಂಗ್ಲೀಷ್ ಮಂಜ ಪ್ರಮೋಟ್ ಮಾಡ್ತಾಯಿದ್ದೆ. ಆವಾಗ ಸಿಕ್ಕಿದಾಗ ಅವ್ರು ಹೇಳಿದ್ರು, ಒಂದು ಸ್ಕ್ರಿಪ್ಟ್ ಇದೆ, ನೀವು ಸೂಟ್ ಆಗ್ತೀರಾ ಅನಿಸುತ್ತೆ, ಬಟ್ ನಾವು ಇನ್ನೂ ಫೈನಲ್ ಮಾಡಿಲ್ಲ ಅಂತ. ಅದಾಗಿ ಒಂದು 8 ತಿಂಗಳಾದಮೇಲೆ ವಾಪಸ್ ಪುನಃ ಬಂದಿದ್ದವರು. ಇದನ್ನು ಫ್ಲೋರಿಗೆ ತೊಗೊಂಡು ಹೋಗ್ತಾ ಇದ್ದೀವಿ, ನರೇಷನ್ ಕೊಡ್ತೀವಿ ಅಂತ. ಹಾಗೆ ವಿನಾಯಕ್ ಸರ್ ಮತ್ತು ಲಿಖಿತ್ ಅವ್ರು ಬಂದು ನರೇಷನ್ ಕೊಟ್ಟಾಗ 2 ಹೀರೋಯಿನ್ಸ್ ಇರೋದಿದು ಹೇಗೆ ಅಂತ ನನಗೊಂದು ಸ್ವಲ್ಪ ಡೌಟ್ ಇತ್ತು. ಬಟ್ ನನ್ನ ಪಾತ್ರನ ನೀಟಾಗಿ ಎಳೆದಿದ್ದಾರೆ. ಒಂದು ಪ್ರೀತಿ ಅನ್ನೋ ಪಾತ್ರ ನನಗೆ ಆ ಕ್ಷಣಕ್ಕೆ ಬೇಕಾಗಿದೆ ಅಂತ ಒಂದು ಪಾತ್ರ. ಯಾಕಂದ್ರೆ ನಾನು ಸುಮಾರು ಥ್ರಿಲ್ಲರ್ಸ್ ಮಾಡಿದ್ದೀನಿ, ಇದೊಂದು ಬಬ್ಲಿ ಸ್ವೀಟ್. ನಾನು ರಿಯಲ್ ಲೈಫಲ್ಲಿ ಒಂದು ಸ್ವಲ್ಪ ಹೇಗಿದ್ದೀನಿ ಹಾಗೆ ಕಾಣಿಸ್ತೀನಿ ಅಲ್ಲಿ. ಸೊ ವೆರಿ ನ್ಯಾಚುರಲ್ ಆಗಿ, ಮತ್ತು ಪಂಚಿಂಗ್ ಡೈಲಾಗ್ಸ್ ಕೊಟ್ಟು ಏನೋ ಅವಳು ಪ್ರೀತಿನ ಹೇಳ್ಕೊಳ್ಳೋ. ಅವಳು ಪ್ರೀತಿ ಅಂತ ಕ್ಯಾರೆಕ್ಟರ್ ಅಂದರೆ ಲಕ್ಕಿನ ತುಂಬ ಇಷ್ಟಪಡುವಂಥ ಒಂದು ಕ್ಯಾರೆಕ್ಟರ್, ಮೇಕಪ್ ಆರ್ಟಿಸ್ಟ್ ಪಾತ್ರ. ಸೊ ಈ ಫೋಟೋಗ್ರಫರು ಮೇಕಪ್ ಆರ್ಟಿಸ್ಟ್ ಸ್ವಲ್ಪ ಕೊಲಾಬ್ರೇಷನಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ, ಸೊ ಹಾಗೆ ಒಂದು ಪಾತ್ರ ಅದು. ಸೊ ಅವಳಿಗೆ ತುಂಬ ಇಷ್ಟ ಇರುವಂಥ ಒಂದು ಲಕ್ಕಿ ಅಂದರೆ ತುಂಬ ಇಷ್ಟ. ಸೊ ಅದೊಂಥರ ಸಟಲ್ಲಾಗೆ ಅವಳು ತೋರಿಸ್ಕೊಂಡು ಹೋಗ್ತಾಳೆ. ನೀವು ನೋಡಿ ಇವತ್ತು ಪ್ರೀಮಿಯರಲ್ಲಿ ನಿಮಗೆ ಆರ್ಕೆ ಒಂದು ಡಿಫ್ರೆಂಟ್ ಆಗಿದೆ. ಸೊ ನೋಡ್ಬೇಕು ಹೆಂಗೆ ಜನ ತಗೋತಾರೆ ಅಂತ. ಸೊ ಇಷ್ಟ ಆಯಿತು, ಹ್ಞೂ ಅಂದೆ. ಆ್ಯಂಡ್ ಫಾಸ್ಟಾಗೆ ಎಲ್ಲ ಮಾಡಿದ್ರು. ಆ್ಯಂಡ್ ಗುರು ಸರ್ ಅವರ ಮ್ಯೂಸಿಕ್ ಅಂದರು. ಸೊ ನಾವೆಲ್ಲ ಚೈಲ್ಡ್ಹುಡ್ಡಲ್ಲಿ ಅವರ ಮ್ಯೂಸಿಕ್ಗೆ ವೈಬ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ನಮಗೆ ನಮ್ಮದೇ ಒಂದು ಸಿನಿಮಾದಲ್ಲಿ ಅವರ ಸಾಂಗ್ ಇದೆ ಅಂದರೆ ಖುಷಿನೇ ಅಲ್ವಾ? ಎಸ್ ಫಾರ್ ಶೋರ್. ಆ್ಯಂಡ್ ಆಲ್ಸೋ ನನಗೊಂದು ಹೋಪ್ಸ್ ಏನಿತ್ತು ಅಂದರೆ, ತುಂಬ ಪಾಸಿಟಿವ್ ಆಗಿ ಲಿಖಿತ್ ಶೆಟ್ಟಿ ಅವರು ತೊಗೊಂಡು ಹೋಗ್ತಿದ್ದಾರೆ ಮುಂದೆ. ಆ್ಯಂಡ್ ಅವರು ಒಂಥರ ಕಾರ್ಪೊರೇಟ್ ಸ್ಟೈಲಲ್ಲಿ ಕೆಲಸ ಮಾಡ್ತಾರೆ ಆ್ಯಂಡ್ ವೆರಿ ಡಿಸಿಪ್ಲಿನ್ಡ್. ಸೊ ಅದೊಂಥರ ನನಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು. ಸೊ ದಟ್ಸ್ ಗುಡ್. ವಿನಾಯಕ್ ಅವ್ರ ಜೊತೆಗೆ ಮೊದಲ ನಿರ್ದೇಶನ ಅವ್ರದ್ದು
ಫಸ್ಟ್ ಆ್ಯಕ್ಷನ್ ಕಟ್ ಹೇಗಿತ್ತು ಅವ್ರ ಜೊತೆ ಕೆಲಸ ಮಾಡಿದ? ಆ್ಯಕ್ಚುಲಿ ನಮಗೆ ಅವರು ಡೆಬ್ಯೂಟೆಂಟ್ ಅಂತಲೇ ಅನಿಸಲ್ಲ, ನೀವು ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ. ಐ ಥಿಂಕ್ ಅವರು ನಾವು ಇಡೀ ಟೀಮ್ ಕೂತು ನಾವು ಯಾವಾಗಲೂ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಮತ್ತು ಅವರ ಕಾಂಬಿನೇಷನ್ನೇ ಒಂದು ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಲಿಖಿತ್ ಶೆಟ್ಟಿ ಅವ್ರಿಗೂ ಒಂದು ಸ್ವಲ್ಪ ಡೈರೆಕ್ಷನ್ ಸೆನ್ಸು ಎಲ್ಲ ತುಂಬಾ ಇರೋದ್ರಿಂದ ಐ ಥಿಂಕ್ ಇಬ್ಬರೂ ಸೇರಿ ಒಂದು ಸ್ಕ್ರಿಪ್ಟ್ನ ಲಾಕ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಗುರು ಸರ್ ಗೈಡೆನ್ಸ್ ಇತ್ತು ಅದಕ್ಕೆ. ಆ್ಯಂಡ್ ಮೋರ್ ಓವರ್ ನಮ್ಮ DOP ಮನೋಹರ್ ಜೋಶಿ ಸರ್ ಅವರು ಕೂಡ ಇಡೀ ಟೀಮ್ ನಾವು ತುಂಬ ವರ್ಕ್ಶಾಪ್ ಮಾಡ್ತಾಯಿದ್ವಿ, ಕೂತು ಡಿಸ್ಕಸ್ ಮಾಡಿ ನಮ್ಮ ಇನ್ಪುಟ್ಸು ಅವ್ರು ತೊಗೋತಿದ್ರು, ವಿಚ್ ಇಸ್ ವೆರಿ ರೇರ್. ಸಮ್ಟೈಮ್ಸ್ ಲಾಕ್ ಆದಮೇಲೆ ಇನ್ಪುಟ್ಸ್ ತೊಗೊಳ್ಳಲ್ಲ. ಸೊ ಐ ಥಿಂಕ್ ಆ್ಯಂಡ್ ವಿನಾಯಕ್ ಸರ್ ಅವ್ರಿಗೂ ಎನಿ ಟೈಮ್ ಅವ್ರಿಗೊಂದು ರೆಫರೆನ್ಸ್ ರೆಡಿ ಇರುತ್ತೆ, ಅವ್ರದ್ದೊಂದು ಎಕ್ಸಾಂಪಲ್ ರೆಡಿ ಇರುತ್ತೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಎಕ್ಸೈಟಿಂಗ್. ಒಂದು ಆ್ಯಕ್ಟರ್ಸ್ಗೆ ಡೈರೆಕ್ಟರ್ ರೆಡಿ ಅಂದರೆ ನಮಗೆ ಖುಷಿನೇ ಅಲ್ವಾ. ಸೊ ಅದು ಡೆಬ್ಯೂ ಅಂತ ನನಗೆ ಅನಿಸಲೇ ಇಲ್ಲ. ಆ್ಯಂಡ್ ಐ ಹೋಪ್ ಅವ್ರಿಗೆ ಇನ್ನಷ್ಟು ಅಪಾರ್ಚುನಿಟಿ ಸಿಗಲಿ, ಇನ್ನಷ್ಟು ಆರ್ಟಿಸ್ಟ್ಗಳಿಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಗಲಿ ಅನ್ಕೋತೀನಿ ಅಷ್ಟೇ. ಈಗ ಕನ್ನಡದಲ್ಲಿ ಯಾರಾದರೂ ಹೀರೋಯಿನ್ಗಳು ಲಾಂಚ್ ಆದಾಗ, ಅವರ ಸಿನಿಮಾಗಳು ಬಂದಾಗ ಹುಡುಗರದ್ದು ಒಂದು ಸೂರು ಹಾವಳಿ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು, ಮೆಸೇಜ್ ಮಾಡೋದು, ಯಾವ ಥರ ಸಿಗ್ತಾ ಇದೆ ರೆಸ್ಪಾನ್ಸ್ ಕನ್ನಡಿಗರದ್ದು, ಜನಗಳದ್ದು? ಟ್ರೈಲರ್ ಕೂಡ ಬಂದಿದೆ, ಸಾಂಗ್ ಕೂಡ ಒಂದು ಹಿಟ್ ಆಗಿದೆ, ಯಾವ ರೀತಿ ಇದೆ ರೆಸ್ಪಾನ್ಸ್? ಆ್ಯಕ್ಚುಲಿ ಮುಂಚೆ ಮಾಡಿದ ಸಿನಿಮಾಗಳೆಲ್ಲ ಥ್ರಿಲ್ಲರ್ ಇತ್ತು ಆ್ಯಂಡ್ ಹೀರೋಯಿನ್ ಸೆಂಟ್ರಿಕ್. ಈಗ ತಮಿಳ್ ಒಂದು ಮಾಡ್ತಾ ಇದ್ದೀನಿ ನಾನು, ಬೆಲಡೋನಾ ಅಂತ. ಸೊ ನನಗೆ ಕನ್ನಡದಲ್ಲಿ ಫಸ್ಟ್ ಒಂದು ಮಾಡಿ ಒಂದು ಅಂದರೆ ಮಾತೃಭಾಷೆ ಯಾವತ್ತಿದ್ರೂ ನಮಗೆ ಹತ್ರನೇ ಅಲ್ವಾ. ಸೊ ಇಲ್ಲಿ ಈಗ ಫುಲ್ ಮೀಲ್ಸ್ ಐ ಥಿಂಕ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋದಂಗೆ ಅಂತ ಅನಿಸುತ್ತೆ. ಪ್ರೀತಿ ಪಾತ್ರಕ್ಕೆ ತುಂಬ DMs ಬರುತ್ತೆ ನನಗೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆ್ಯಂಡ್ ಸಟಲ್ಲಾಗಿ ಆ್ಯಕ್ಟಿಂಗ್ ಇದೆ ಅಂತೆಲ್ಲ. ಸೊ ಐ ಟ್ರೈ ಮೈ ಬೆಸ್ಟ್. ನೋಡೋಣ ಪ್ರಾಡಕ್ಟ್ ಹೆಂಗಿದೆ ಆ್ಯಂಡ್ ಜನ ಹೇಗೆ ತೊಗೋತಾರೆ ಅನ್ನೋದೊಂದು ಮುಖ್ಯ. ಸೊ ಆದಷ್ಟು ಇನ್ನಷ್ಟು ಸಿನಿಮಾಗಳು ಮಾಡೋ ಒಂದು ವಿಶ್ ಇದೆ, ನೋಡೋಣ. ಎಸ್, ನಿಮ್ಮ ಮೂಗುತಿ ವಿಶೇಷವಾಗಿದೆ, ತ್ರಿಶೂಲನ ಹಾಕೊಂಡಿದ್ರೆ. ಹೇಗೆ ತೇಜಸ್ವಿನಿ ಅವರು ಡೆವೋಷನಲ್ ಪರ್ಸನ ಹೇಗೆ? ತುಂಬಾ ನಾನು ನಂದು ಇಡೀ ಲೈಫ್ ನಾನು ಇದ್ದೀನಿ ಅಂದರೆ ಗ್ರೇಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅನ್ಕೋತೀನಿ. ದೇವರ ಆಶೀರ್ವಾದ ಇಲ್ಲಾಂದರೆ ಒಂದು ಹೂಲ್ ಕಡ್ಡಿನೂ ಅಲ್ಲಾಡಲ್ಲ ಅಂತಾರಲ್ಲ, ತುಂಬಾ ನಂಬ್ತೀನಿ ನಾನು ಅದನ್ನ. ಆ್ಯಂಡ್ ದೇವಿಯ ಭಕ್ತೆ ನಾನು. ಅದಕ್ಕೆ ಎವ್ರಿ ಡೇ ನಾನು ಸ್ಟಾರ್ಟ್ ಮಾಡೋದು ಅವ್ರನ್ನ ನೆನೆಸಿ ಆ್ಯಂಡ್ ಫಿನಿಷ್ ಮಾಡೋದು ಒಂದು ಗ್ರೇಟ್ಫುಲ್ ಆಗಿ. ಸೊ ಅದಕ್ಕೋಸ್ಕರ ಐ ಥಿಂಕ್ ಶೀ ಈಸ್ ದ ಅಲ್ಟಿಮೇಟ್. ಅದಕ್ಕೆ ಒನ್ ವರ್ಡಲ್ಲಿ ಹೇಳೋದಾದರೆ ಫುಲ್ ಮೀಲ್ಸ್ ಜರ್ನಿ ಸ್ಟಾರ್ಟಿಂಗ್ ಟು ಇಲ್ಲಿ ತನಕ ನೆನಪು ಮಾಡ್ಕೊಳ್ಳೋದು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಜರ್ನಿನ ಬಗ್ಗೆ? ಫುಲ್ ಮೀಲ್ಸ್ ಹೇಗೆ ನಾವು ಹೇಳ್ತಾ ಇದ್ವಿ ಭಾವನೆಗಳ ಫುಲ್ ಮೀಲ್ಸ್ ಅಂತ. ಸೊ ನನಗೂ ಇದು ವೆರಿ ಇಮೋಷ್ನಲಿ ಆ್ಯಂಡ್ ತುಂಬ ಖುಷಿಯಾಗಿ ಮಾಡಿರುವಂಥ ಒಂದು ಪ್ರಾಜೆಕ್ಟ್. ಯಾಕೆಂದರೆ ನಮ್ಮ ಇಡೀ ಟೀಮ್ ಅವರು ಒಂದು ಫ್ಯಾಮಿಲಿ ಥರ ಇದ್ದರು. ಯಾರೂ ಒಂದು ನಮಗೇನು ಎಲ್ಲಿಯೂ ಒಂಥರ ಹಾರ್ಡ್ ಫೀಲಿಂಗ್ಸ್ ಅಂತ ಇರಲಿಲ್ಲ. ಸೊ ಐ ಥಿಂಕ್ ಅದು ತುಂಬಾ ಮುಖ್ಯ. ಆ್ಯಂಡ್ ಲಿಖಿತ್ ಶೆಟ್ಟಿ ಅವರು ಹಿ ಮೇಕ್ ಶ್ಯೂರ್ ಆರ್ಟಿಸ್ಟ್ ಆರ್ ವೆರಿ ಕಂಫರ್ಟಬಲ್ ಆನ್ ಸೆಟ್ ಟು ಆ್ಯಕ್ಟ್. ಸೊ ಅದೊಂಥರ ಪ್ಲಸ್ ಪಾಯಿಂಟ್, ನಿಮಗೆ ಗೊತ್ತಿರುತ್ತೆ ಅದು ಅದೇ ನನಗೆ ತುಂಬ ಜೋಶ್ ಕೊಟ್ಟಿದ್ದು, ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದು. ಆ್ಯಂಡ್ ಇಡೀ ಸಿನಿಮಾದ ಬಗ್ಗೆ ಇಟ್ ಈಸ್ ಫನ್. ಮತ್ತು ದಿನನಿತ್ಯದಲ್ಲಿ ನಾವು ಏನೆಲ್ಲ ಇಮೋಷನ್ಗಳನ್ನ ನಾವು ಫೀಲ್ ಮಾಡ್ತೀವಿ ಅದನ್ನ ನಾವು ಫುಲ್ ಮೀಲ್ಸಲ್ಲಿ ನೋಡ್ಬೋದು. ಎಲ್ಲ ಥರದ್ದು ಇದೆ. ಸೊ ಐ ಹೋಪ್ ಎಲ್ಲರೂ ಅಟ್ಯಾಚ್ ಆಗ್ತಾರೆ, ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಕೊಡಗಿನವರಾಗಿರೋದ್ರಿಂದ ಕೊಡವ ಭಾಷೆಯಲ್ಲಿ ವೀಕ್ಷಕರಿಗೆ ನಿಮ್ಮ ಸಿನಿಮಾ ಬರ್ತಾ ಇದೆ ಅಂತ ಒಂದು ಪ್ರೀತಿಯಿಂದ ಹೇಳೋದಾದ್ರೆ? ಎಲ್ಲರಿಗೂ ನಮಸ್ಕಾರ. ನಾನು ತೇಜಸ್ವಿನಿ ಶರ್ಮಾ ಅಂದು. ನಂಗಡ ಫುಲ್ ಮೀಲ್ ಸಿನಿಮಾ ರಿಲೀಸ್ ಆಯ್ನುಂಡು November 21ಕ್ಕೆ. ಎಲ್ಲರೂ ಬಾರಿ ಮೂವಿನ ನೋಟಿ ಆ್ಯಂಡ್ ನಂಗೆಲ್ಲರಿಗೂ ತುಂಬ ಸಪೋರ್ಟ್ ಬೋಂಡು ನಿಗಡ ಅಂತ ಕಟ್ಟವಿ. ಕನ್ನಡದಲ್ಲಿ ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ವಿನಿ ಶರ್ಮಾ. ನಮ್ಮ ಫುಲ್ ಮೀಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ November 21ಕ್ಕೆ. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಪ್ರೀತಿನ ನಮಗೆ ಕೊಡಿ. ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಸ್, ಇವತ್ತು ನಮ್ಮ ಜೊತೆ ಫುಲ್ ಮೀಲ್ಸ್ ಸಿನಿಮಾದ ನಿರ್ದೇಶಕರು, ನನ್ನ ಆತ್ಮೀಯರಾಗಿರುವಂಥ ವಿನಾಯಕ್ ಅವರು ಸಿಕ್ಕಿದ್ದಾರೆ. ವಿನಾಯಕ್ ಅವರೇ, ಮೊದಲನೇದಾಗಿ ಸ್ವಾಗತ ಮಂಗಳೂರಿಗೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರೋಜ್ ಅವರು, ನೀವು ಚೆನ್ನಾಗಿದ್ದೀರಾ? ನಾವು ಆರಾಮ. ತುಂಬ ಖುಷಿ ಆಗ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ನಿಮ್ಮ ನೋಡ್ತಾ ಇದ್ದೆ. ರೈಟಿಂಗ್ ಬಗ್ಗೆ ಅಥವಾ ನೀವು ಡೈರೆಕ್ಷನ್ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡಿದ್ರಿ. ಮೊಟ್ಟ ಮೊದಲನೇ ಸಲ ಒಂದು ಆ್ಯಕ್ಷನ್ ಕಟ್ ಹೇಳುವಂಥ ಅವಕಾಶ ಸಿಕ್ಕಿದೆ. ಅದಲ್ಲದೆ ಸಿನಿಮಾ ರೆಡಿಯಾಗಿ ತೆರೆಗೆ ಬರಲಿಕ್ಕೆ ರೆಡಿಯಾಗಿರುವಂಥದ್ದು. ಎಷ್ಟು ಮನಸ್ಸಲ್ಲಿ ಖುಷಿ ಇದೆ ಅಂತ ಹೇಳಿ? ತುಂಬ ಎಕ್ಸೈಟ್ಮೆಂಟ್ ಇದೆ. ಅದು ಫಸ್ಟ್ ಪ್ರೀಮಿಯರ್ ಇಲ್ಲಿ ಮಂಗಳೂರಲ್ಲಿ ತೋರಿಸ್ತಾ ಇದ್ದೀವಿ. ವೆರಿ ಎಕ್ಸೈಟೆಡ್. ಹೇಗಿದೆ ಆಡಿಯನ್ಸ್ ರೆಸ್ಪಾನ್ಸ್ ಅಂತ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಎಲ್ಲರಿಗೂ ಒಬ್ಬರು ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದರೆ ಕತೆ ಇಟ್ಕೊಂಡು ಆಫೀಸ್ ಅಲೇಬೇಕಂತ ಪರಿಸ್ಥಿತಿ. ಬಟ್ ನಿಮ್ದು ಏನಂತ ಹೇಳಿದ್ರೆ ಸ್ಪೆಷಲಿ ಒಂದು ಇನ್ಸ್ಟಾಗ್ರಾಮ್ DM ಇಂದ ಪ್ರೊಡ್ಯೂಸರ್ ಸಿಕ್ಕಿರುವಂಥದ್ದು. ಯಾವ ರೀತಿ ನಡೀತು ಆ ಒಂದು ಪ್ರೊಸೆಸ್ಸು? ಆಮೇಲೆ ಎಷ್ಟು ಈಸಿ ಇತ್ತು ಅಥವಾ ಕಷ್ಟ ಇತ್ತು ಅಂತ ಹೇಳಿ? ಇಲ್ಲ, ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಅಂದರೆ ಈ ಟೆಕ್ನಾಲಜಿ ಅಲ್ವಾ. ಇನ್ಸ್ಟಾದಲ್ಲಿ ನಾನು ಬೇರೆಯವರಿಗೆ ರೆಫರೆನ್ಸ್ ತೊಗೊಂಡು ಅದೆಲ್ಲ ಟೈಮ್ ಆಗುತ್ತೆ ಅಂತ ನಾನು ಜಸ್ಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಆಯ್ ಅಂತ ಕಳಿಸ್ದೆ. ಲೈಕ್ ಅವರು ಲೈಕ್ ಮೈಂಡೆಡಿಂದ ರಿಪ್ಲೈ ಮಾಡೋದಕ್ಕೆ. ಎಷ್ಟೋ ಜನ ರಿಪ್ಲೈ ಮಾಡಲ್ಲ, ಅವ್ರು ರಿಪ್ಲೈ ಮಾಡಿದ್ರು. ನಾನು ಆ್ಯಕ್ಚುಲಿ ಅವ್ರಿಗೆ ಬೇರೆ ಕತೆ ತೊಗೊಂಡೋಗಿದ್ದೆ, ಅದಕ್ಕೆ ಪ್ರೊಡ್ಯೂಸರ್ ಇದ್ದರು. ಆ್ಯಂಡ್ ಆಮೇಲೆ ಹೋದ್ಮೇಲೆ ಇನ್ನೊಂದು ಕತೆ ಚೇಂಜಾಗಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ದಟ್ಸ್ ವೆರಿ ಕೈಂಡ್ ಆಫ್ ಲಿಖಿತ್ ಶೆಟ್ಟಿ.
ಫುಲ್ ಮೀಲ್ಸ್ ಅಂತ ಅಂದಾಗ ಯಾವ ಥರದ ಎಮೋಷನ್ಸ್ಗಳೆಲ್ಲ ಆ್ಯಡ್ ಆನ್ ಮಾಡಿದ್ದೀರಾ ಒಂದು ಕತೆ ಒಳಗಡೆ ಅಂತ ಹೇಳಿ? ಬರೀ ಲವ್ ಸ್ಟೋರಿ ಮಾತ್ರನಾ ಅಥವಾ ಎಲ್ಲವೂ ಇದೆಯಾ ಅಂತ? ಫುಲ್ ಮೀಲ್ಸ್ ಅಂದ್ರೆ ಅದೇ ಅಲ್ವಾ, ಎಲ್ಲ ಥರ ಊಟ. ಹೇಗೆ ಒಂದು ಊಟ ಅಂದಮೇಲೆ ಉಪ್ಪು ಉಪ್ಪಿನಕಾಯಿ ಪಲ್ಯ ಎಲ್ಲ ಇರಬೇಕು, ಅನ್ನ ಸಾಂಬಾರು ರಸಮು ಮೊಸರು, ಅದೇ ಥರ ಎಲ್ಲ ಎಮೋಷನ್ನು ಟ್ರೈ ಮಾಡಿದ್ದೀವಿ ಈ ಮೀಲ್ಸಲ್ಲಿ. ಪ್ಲ್ಯಾಟ್ರ್ ಆಫ್ ಆಲ್ ಎಮೋಷನ್ಸ್. ವಿನಾಯಕ್ ಅವರು ಫುಡಿನ ಅಥವಾ ಫುಲ್ ಮೀಲ್ಸ್ ಊಟ ಮಾಡೋರೆ ಅಥವಾ ಸ್ವಲ್ಪ ತಗೊಂಡು ಡಯಟ್ ಮೇಂಟೈನ್ ಮಾಡೋರು ಹೇಗೆ ಅಂತ? ನಾನು ನೋಡ್ರೆ ಗೊತ್ತಾಗುತ್ತೆ, ಐ ಆಮ್ ಫುಡ್ಡಿ. ಖುಷಿ ಇದೆ ಇವತ್ತು ಮಂಗಳೂರಿಗೆ ಬಂದಿದ್ದೀರಾ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಬಹುಶಃ ಮೊದಲನೇ ಸಿನಿಮಾಗೆ ಈಗ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಆಯಿತು, ಸಂಜೆ ಪ್ರೀಮಿಯರ್ ಶೋ ಇದೆ, ಎಕ್ಸೈಟ್ಮೆಂಟ್ ನಿಮ್ದು ಹೇಗಿದೆ ಅಂತ ಹೇಳಿ? ಭಾಳ ತುಂಬ ಎಕ್ಸೈಟ್ಮೆಂಟ್ ಇದೆ. ಆಮೇಲೆ ನಾನು ಮಂಗಳೂರಿಗೆ ಶೂಟ್ಸಿಗೆ ಬರ್ತಾ ಇದ್ದೆ, ಅಂದರೆ ನನ್ನ ಅಸಿಸ್ಟೆಂಟ್ ಅಸೋಸಿಯೇಟ್ ಇದ್ದಾಗ ಶೂಟ್ಸ್ ಬರ್ತಾಯಿದ್ದೆ. ನಾನು ಮ್ಯೂಸಿಕ್ ವೀಡಿಯೋನು ಇಲ್ಲಿ ಬಂದು ಶೂಟ್ ಮಾಡಿದ್ದೀನಿ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಒಂದು ಇಲ್ಲಿ ಪ್ರೆಸ್ ಮೀಟ್ಗೆ ಬರ್ತಾ ಇರೋದು. ನನ್ನ ಮೊದಲನೇ ಶೋನೇ ಮಂಗಳೂರವ್ರಿಗೆ ತೋರಿಸ್ತಾ ಇದ್ದೀನಿ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ನನಗೆ. ಕೊರಗಜ್ಜ ಕಾಪಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ತುಂಬ ಕಲಾವಿದರ ತಂಡ ತುಂಬ ಸ್ಟ್ರಾಂಗ್ ಆಗಿದೆ. ಒಳ್ಳೆ ಹೆಸರಿರುವಂಥ ಕಲಾವಿದರು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋರು, ಅವ್ರ ಜೊತೆ ಮಾಡಿರೋ ರಂಗಣ್ಣ ಸರ್ ಆಗಿರ್ಬೋದು, ಖುಷಿ ಅವರಾಗಿರ್ಬೋದು, ತೇಜಸ್ವಿನಿ ಅವರಾಗಿರ್ಬೋದು, ಲಿಖಿತ್ ಅವರಾಗಿರ್ಬೋದು, ಗುರು ಸರ್ ಜೊತೆ ಕೆಲಸ ಮಾಡಿದಂತ ಅನ್ಬೋದು. ಹೌದು, ನಮ್ಮ ಸಿನಿಮಾದಲ್ಲಿ ತುಂಬ ಅದ್ಭುತ ಕಲಾವಿದರುಗಳಿದ್ದಾರೆ ಮತ್ತು ಟೆಕ್ನಿಷಿಯನ್ಸ್ ಮತ್ತು ವೆರಿ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ಇದ್ದಾರೆ. ನನಗೆ ಮೊದಲನೇ ಸಿನಿಮಾದಲ್ಲಿ ಇವರೆಲ್ಲ ನನಗೆ ಪ್ಯಾಕೇಜಾಗಿ ಸಿಕ್ಕಿರೋದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಆಲ್ ಆರ್ಟಿಸ್ಟ್, ಲಿಖಿತ್ ಸರ್ ಆಗಿರ್ಬೋದು, ಅವರೊಂದು ಪ್ರೊಡ್ಯೂಸರ್ ಆ್ಯಂಗಲ್ ಬೇರೆ ಇದೆ, ಆರ್ಟಿಸ್ಟ್ ಆ್ಯಂಗಲ್ ಇದೆ. ಅವರು ಯು ವಾಂಟ್ ಟು ಎಕ್ಸ್ಪ್ಲೋರ್ ಸಮ್ ಕ್ಯಾರೆಕ್ಟರ್ಸ್, ಆ ಒಂದು ಕ್ಯಾರೆಕ್ಟರ್ ಅವರಿಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಹಾಗೆ ನಮಗೆ ರಂಗಣ್ಣ ರಘು, ರವಿಶಂಕರ್ ಗೌಡ, ರಾಜೇಶ್ ನಟರಂಗ, ಮೂಗು ಸುರೇಶ್ ಆಗಿರ್ಬೋದು, ರಮೇಶ್ ಪಂಡಿತ್ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ಸೂರಜ್ ಲೋಕ್ರೆ ಆಗಿರ್ಬೋದು, ವಿಜಯ್ ಚಂಡೂರ್ ಆಗಿರ್ಬೋದು, ಹೊನ್ನವಳ್ಳಿ ಕೃಷ್ಣ ಆಗಿರ್ಬೋದು, ಕೋಟೆ ಪ್ರಭಾಕರ್ ಆಗಿರ್ಬೋದು, ತುಂಬ ಕಲಾವಿದರುಗಳಿದ್ದಾರೆ. ಅಂದರೆ ಆ ಕಲಾವಿದರ ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅನ್ನೋ ಥರದ್ದು ಮಾಡ್ಕೊಂಡು ಕಲಾವಿದರು ಮಾಡಿದ್ದಾರೆ. ಅವರು ತುಂಬ, ನಾನೀಗ ಹೊಸೊಬ್ಬ, ಬಟ್ ಆ ಥರದ್ದೇನೂ ಫೀಲ್ ಕೊಡಲಿಲ್ಲಂಗೆ ನಾನು ಹೇಳಿದ ತಕ್ಷಣ ಅವರು ತೊಗೊಂಡು ಆ ಪಾತ್ರಕ್ಕೆ ಏನು ಬೇಕು ಅಂತ ಅವರು ರೆಡಿ ಆಗಿಬಿಟ್ಟು ನನಗೆ ಆ ಪಾತ್ರಕ್ಕೇನು ನ್ಯಾಯ ಸಲ್ಲಿಸಬೇಕು ಅದನ್ನು ಸಲ್ಲಿಸಿದ್ದಾರೆ. ಆ್ಯಂಡ್ ಟೆಕ್ನಿಷಿಯನ್ಸು ಕೂಡ, ಟೆಕ್ನಿಷಿಯನ್ಸು DOP ಆಗಿ ಮನೋಹರ್ ಜೋಶಿ ಅವರಿದ್ದಾರೆ. ಸಿಂಪಲ್ ಒಂದು ಲವ್ ಸ್ಟೋರಿ, ಸುಂದರಂಗ ಜಾಣ, ಮನಸ್ಸು ಮಲ್ಲಿಗೆ, ಆ DOP ಇದ್ದಾರೆ. ಆಮೇಲೆ ದೀಪು ಎಸ್ ಕುಮಾರ್, ಮುಂಗಾರು ಮಳೆ ದುನಿಯಾದಿಂದ ಎಡಿಟರು, ಅವ್ರು ಇಲ್ಲಿವರೆಗೂ ಮಾಡಿರೋ ಎಲ್ಲ ಹಿಟ್ಟು ಸಿನಿಮಾ ಅವರು ನಮ್ಮ ಸಿನಿಮಾಗೆ ಎಡಿಟ್ ಮಾಡಿದ್ದಾರೆ. ಆ್ಯಂಡ್ ರಾಜನ್ ಅಂತ, ನಾನು ಚಿಕ್ಕ ವಯಸ್ಸಲ್ಲಿ FX ರಾಜನ್ ಅಂತ ಸಿನಿಮಾ ಟೈಟಲ್ ನೋಡ್ತಾ ಇದ್ದೆ, ಅವರು ನಮ್ಮ ಸಿನಿಮಾ 7.1 ಮತ್ತು FX ಮಾಡಿದ್ದಾರೆ, ತುಂಬ ಖುಷಿಯಾಗುತ್ತೆ. ಆಮೇಲೆ ವಿಶ್ವಾಸ್ ಕಶ್ಯಪ್ ಅಂತ ಆರ್ಟ್ ಡೈರೆಕ್ಟರ್ ಮಾಡಿದ್ದಾರೆ. ಆಮೇಲೆ ನನ್ನ ಸ್ನೇಹಿತ ಹರೀಶ್ ಗೌಡ ಅಂತ ಅವರು ಡೈಲಾಗ್ಸ್ ಬರೆದಿದ್ದಾರೆ, ಅವ್ರದ್ದು ಮೊದಲನೇ ಪ್ರಯತ್ನ, ಅವರು ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಕವಿರಾಜ್ ಮತ್ತು ಪ್ರಮೋದ್ ಬರುವಂತೆ, ಸಿಂಗಾರ ಸಿರಿಯ ಪ್ರಮೋದ್ ಬರುವಂತೆ ಮತ್ತು ಕವಿರಾಜ್ ಅವ್ರಿಗೆ ಗೊತ್ತು, ಹೌದು, ಅವರೆಲ್ಲ ನಮ್ಮ ಸಿನಿಮಾಗೆ ಸಾಹಿತ್ಯ ಬರೆದಿದ್ದಾರೆ. ಆ್ಯಂಡ್ ಎವ್ರಿ ಒನ್ ಆಫ್ ಪುಟ್ ದೇರ್ ಓನ್ ಆ್ಯಂಡ್ ಆನೆಸ್ಟ್ ಎಫರ್ಟ್ ಟು ದ ಸಿನಿಮಾ. ಅಂದರೆ ಅವರ್ ಎಫರ್ಟ್ಸ್ ಟು ಎಂಟರ್ಟೈನ್ ಯು, ಆ ಥರ ಎಂಟರ್ಟೈನ್ ಮಾಡೋದಕ್ಕೆ ನಾವು ನಮ್ಮ ಎಫರ್ಟ್ಸ್ ಹಾಕಿದ್ದೀವಿ. ಈಗ ವಿನಾಯಕ್ ಅವರೇ ಒಬ್ಬ ಹುಡುಗ ಸಿನಿಮಾ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು ಈ ಕಲಾರಂಗದಲ್ಲಿ ಅಂತ ಅಂದ್ಕೊಂಡಾಗ ಮನೆಯಲ್ಲಿ ಒಂದು ಡೌಟ್ ಇರುತ್ತೆ, ಏನಪ್ಪ ಇದೆಲ್ಲ ಬೇಕಾ, ನೀನು ಕಲ್ತಿದ್ಯೋ, ಕೆಲಸ ಮಾಡು, ಆ ಥರ ಹೇಳಿರ್ತಾರೆ. ಬಟ್ ನೀವು ಅಚೀವ್ ಮಾಡಿದ್ದೀರಾ. ಇವತ್ತು ಆ ಒಂದು ದಿನ ಬಂದಿದೆ, ಥಿಯೇಟ್ರ್ನಲ್ಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಸರೌಂಡು, ಫ್ರೆಂಡ್ಸು, ಆ ಎಕ್ಸೈಟ್ಮೆಂಟ್ ಹೇಗಿದೆ? ಈಗ ಅವರದ್ದು ರಿಯಾಕ್ಷನ್ಸ್ ಯಾವ ಥರ ಇದೆ? ಆ ಟೈಮಲ್ಲಿ ಬೈದಿರಬಹುದು, ಇವತ್ತು ಬರ್ತಾ ಇದ್ದಾಗ ಅವರ ಬ್ಲೆಸ್ಸಿಂಗ್ಸ್ ಯಾವ ಥರ ಇದೆ? ಇಲ್ಲ, ನಮ್ಮ ಮನೆಯಲ್ಲಿ ಅವತ್ತಿಂದನೂ ದೇ ಆರ್ ಮಾರಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಸಿನಿಮಾ ಅಂದಾಗ ಸ್ಟಾರ್ಟಿಂಗ್ ಹೇಳ್ದಂಗೆ ಎಲ್ಲರೂ ಬೇಡ ಅಂತ ಹೇಳಿದ್ದಾರೆ. ಬಟ್ ನಾವೊಂದು ಹೆಜ್ಜೆ ಮುಂದೋದಾಗ ನಾವು ಒಂದೊಂದೇ ಮೆಟ್ಲನ್ನ ಪ್ರೂವ್ ಮಾಡ್ಕೊಂಡು ಬಂದಾಗ, ನೀವು ನೋಡಿದ್ದೀರಾ, ನಾನು ಶಾರ್ಟ್ ಫಿಲಮ್ಸು, ಮ್ಯೂಸಿಕ್ ವಿಡಿಯೋಸ್ ಮಾಡ್ಕೊಂಡು ಬಂದಾಗ ಅವ್ರು ಸಪೋರ್ಟ್ ಮಾಡಿ ಅವರಿಗೊಂದು ಧೈರ್ಯ ಬಂದು ಇದು ಮಾಡಿದ್ದಾರೆ. ಇನ್ನು ಫ್ರೆಂಡ್ಸ್ ಬಗ್ಗೆ ಹೇಳಿದರೆ, ಈಗ ನಾನು ಚಿತ್ರದುರ್ಗದಲ್ಲಿ ಇಲ್ಲಿ ಪ್ರಮೋಷನ್ ಅಡ್ಡಾಡ್ತೀನಿ, ಬಟ್ ಚಿತ್ರದುರ್ಗದಲ್ಲಿ ನನ್ನ ಫ್ರೆಂಡ್ಸು ಅವ್ರದ್ದೇ ಸಿನಿಮಾ ಅಂತ ಅವರೇ ತುಂಬ ಪ್ರಮೋಟ್ ಮಾಡ್ತಾರೆ. ನನಗಿಂತ ಬೈಕ್ ರ್ಯಾಲಿ ಮಾಡಿದ್ದಾರೆ, ಅನೌನ್ಸ್ಮೆಂಟ್ಸ್ ಮಾಡಿದ್ದಾರೆ, ಫ್ಲೈಯರ್ಸ್ ಮಾಡಿದ್ದಾರೆ. ಅವ್ರಿಗೆ ಲೈಕ್ ಅವ್ರ ಕೈಲಿ ಏನು ಪಾಸಿಬಲ್ ಆಗ್ತಾಯಿದೆ ಅದನ್ನೆಲ್ಲ ವಿತ್ ಯಾವುದೇ ಸೆಲ್ಫಿಶ್ನೆಸ್ ಇಲ್ದಂಗೆ ವಿತೌಟ್ ಇದು ಮಾಡ್ತಾಯಿದ್ದಾರೆ. ನನಗೋಸ್ಕರ ತುಂಬ ಫ್ರೆಂಡ್ಸು, ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮೊದಲನೇ ಸಿನಿಮಾ ತೆರೆಗೆ ಬರ್ತಾ ಇದೆ, ತುಂಬ ಒಳ್ಳೆಯದಾಗಲಿ, ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ನಿಮ್ಮ ಕನಸು ನಿಜ ಆಗಲಿ, 100 days ಹೋಗಲಿ ಅಂತೇಳಿ ಶುಭ ಹಾರೈಸಿ. ಥ್ಯಾಂಕ್ ಯು ಸೂರಜ್ ಅವರು.